ಸೊಲ್ಮೆಲು ನಮ್ಮ ಕುಡ್ಲಾ ತುಳು ವಾರ್ತೆಲು ಯಾನ್ ಡಾಕ್ಟರ್ ಪ್ರಿಯಾ ಹರೀಶ್. ವಾರ್ತೆದ ವಿವರ. ಒಂದು ತಿಂಗಳು ರಂಜಾನ್ ತಿಂಗೊಲ್ದ ಉಪವಾಸ ವ್ರತ ಶ್ರದ್ಧಾ ಭಕ್ತಿಡ್ ಆಚರಣೆ ಮಲ್ತದು ಈದುಲ್ ಫಿತ್ರ್ ಪರ್ಬದ ಗೌಜಿ ನಾಡು ಡೋರ್ಮೆ ನಡತಂಡು ಮುಸಲ್ಮಾನರಿನ ಪವಿತ್ರ ಪರ್ಬಲಿಡು ಪ್ರಧಾನವಾದ ಗುರ್ತ ಮಲ್ತೊಂದ ಈ ಪರ್ಬದಲ್ಲಿ ಕೊಡು ಮುಸಲ್ಮಾನರು ಶನಿವಾರ ಕಾಂಡೆ ಪಳ್ಳಿಗೆ ಪೋದು ನಮಾಜ್ ವಿಶೇಷ ಪ್ರಾರ್ಥನೆಡು ಪಾಲ್ದಿತ್ತುಂಡೆರು. ಒಂದು ತಿಂಗಳು ರಂಜಾನ್ ತಿಂಗೊಲ್ದ ಉಪವಾಸ ವ್ರತ ಶ್ರದ್ಧೆ ಭಕ್ತಿಡು ಆಚರಣೆ ಮಲ್ತದು ಈದುಲ್ ಫಿತ್ರ್ ಪರ್ಬದ ಗೌಜಿ ನಾಡು ಡೋರ್ಮೆ ನಡತೊಂದುಂಡು ಮುಸಲ್ಮಾನರಿನ ಪವಿತ್ರ ಪರ್ಬೊಲಿಡು ಪ್ರಧಾನವಾದ ಗುರ್ತ ಮಲ್ತೊನ್ನ ಈ ಪರ್ಬದಲ್ಲಿ ಕೊಡು ಮುಸಲ್ಮಾನರು ಶನಿವಾರ ಕಾಂಡೆ ಪಳ್ಳಿಗೆ ಪೋದು ನಮಾಜ್ ವಿಶೇಷ ಪ್ರಾರ್ಥನೆಡು ಪಾಲ್ದಿತ್ತೊಂಡೆರು. ನಮಾಜ್ ಹಿಡಿದು ಬುಕ್ಕ ಒರಿಯ ಕೊರಿ ಎಡ್ಡೆಪ್ಪು ಬಹಿಕಿಯರು. ಈದುಲ್ ಫಿತ್ರದ ವಿಶೇಷ ಪಂಡ ಫಿತ್ರ್ ಜಕಾತ್ ಕಡ್ಡಾಯವಾದ ಕೊರ್ಪುನವು ಹಾದುಂಡು ದಾನ ಏರಿಗ ಬೋಡಾಂಡಲ ಮಲ್ಪೊಲಿ ಕಾಂಡಿಡ್ದು ಈದುಲ್ ಫಿತ್ರ್ ನಮಾಜ್ಗೂ ದೂರ ದೂರೊಡ್ದು ಭಕ್ತಿರು ಈದ್ಗಾಗ್ ಬತ್ತದು ನಮಾಜ್ ಮಲ್ತಿರು. ಜಮಾತ್ ಗುರ್ಕಾರೆರು ಅಸ್ಮಾಕ್ ಅಹಮದ್ ಪಾತಿರ್ದು ಎಂಕುಲು ಮಾತ 30 ದಿನದ ಕಠಿಣ ಪಾಸ ಆಚರಣೆ ಮಲ್ತದು ಇನಿ ಈದ್ಗಾಡು ಸಾಮೂಹಿಕ ಪ್ರಾರ್ಥನೆಗಾದ ಒಟ್ಟು ಸೇರ್ದ. ನಮ್ಮ ದೇಶಡು ಶಾಂತಿ ಬೊಕ್ಕ ಒಗ್ಗಟ್ಟಿಡು ಬದುಕೊಡು ಪನ್ಪುನವು ಬೊಕ್ಕ ದೇಶದ ಭದ್ರತೆಗೂ ಒವ್ವೇ ರೀತಿಡು ಒಡಕ ಬರಂದಿನಂಚ ತೂವನ್ನವೇ ಈ ಪರ್ಬದ ಸಂದೇಶ ಅಂತ ಪಂಡೇರು. ಕರೆದು ಪೋಯಿನ ಅಕ್ಲಿನ ಸಮಾಧಿ ಕೈ ತಲುಪೋದು ಅಕ್ಲಿನ ಪರಲೋಕದ ಬದುಕುಗಾದು ವಿಶೇಷ ಪ್ರಾರ್ಥನೆ ಸಂದಾಯರು. الله أكبر الله أكبر الله أكبر لا إله إلا الله والله أكبر مخلصين له الدين ولو كره الكافرون الله أكبر. ಓಟದ ಆಯೋಗದ ಮತದಾನ ಜಾಗೃತಿ ಜಾಥಡು ತೋಜಿದ ಬತ್ತಿನ ಬಿಜೆಪಿ ಪ್ರಚಾರ ಗಾಡಿನು ಕಾಂಗ್ರೆಸ್ ಕಾರ್ಯಕರ್ತರ ತಡೆತದುಂತಾಯಿನ ಸಂಗತಿ ಕಾರ್ಲದ ಸ್ಮಾಲರಟ್ಟು ನಡೆತದುಂಡು. ಓಟದ ಆಯೋಗದ ಮತದಾನದ ಜಾಗೃತಿ ಜಾಥಡು ತೋಜಿದ ಬತ್ತಿನ ಬಿಜೆಪಿ ಪ್ರಚಾರ ಗಾಡಿನು ಕಾಂಗ್ರೆಸ್ ಕಾರ್ಯಕರ್ತರು ತಡೆತದು ಉಂತಾಯಿನ ಸಂಗತಿ ಕಾರ್ಲದ ಸ್ಮಾಲ್ ರಟ್ಟಡು ನಡೆತದುಂಡು. ಸ್ಮಾಲ್ ರಟ್ಟು ಯುವ ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿದ ಓಟು ಪ್ರಚಾರದ ಗಾಡಿನ ತಡೆತದು ಉಂಟಾದರು. ಗಾಡಿದ ಡ್ರೈವರ್ಗೂ ಜೋರು ಮಲ್ತಿನ ಕಾರ್ಯಕರ್ತರು ಮತದಾನ ಜಾಗೃತಿಡು ಪಕ್ಷದ ಪ್ರಚಾರಗೂ ಬರಿಯರೆ ಏರ್ಪಂತಿರಂದು ಪ್ರಶ್ನೆ ಪಾಡಿಯರು. ಈ ಪೊರ್ತುಡು ಗಲಿಬಿಲಿ ಆಯ್ನ ಡ್ರೈವರ್ ಪೋಡಿದು ಕಟ್ಟದ ಪಾತಿರ್ ನಾವು ವಿಡಿಯೋಡು ತೋಜಿದುಂಡು. ಐದು ಬೊಕ್ಕ ಬಿಜೆಪಿ ಪ್ರಚಾರ ಗಾಡಿನು ಓಟದ ಜಾಗೃತಿ ಜಾತೊಡ್ದು ಪಿದೈ ಪಾಡ್ದಿರಂದು ತೆರೆದು ಬೈದಂಡು. ಅಂಡ ಈ ಗಾಡಿನ ಬಿಜೆಪಿದಕ್ಲೆ ಕಡಪುಡ್ದು ಕೊಡ್ತೀನಿಯ ಅತ್ತಂಡ ಅಂದೆ ತಪ್ಪಿರವು ಏರ್ನಂಡಲ ಕೈ ಉಂಡಾದ ಸಂಗತಿ ಪಿದೈ ಬುರೋಡಾತೆ ಬಿಜೆಪಿಲ ಈ ಬಗೆಟ್ ಮನಿಪಂದೆ ಕುಲ್ಲುದುಂಡು. ಅಂಡ ಸಾಮಾಜಿಕ ಜಾಲತಾಣಡು ವಿಡಿಯೋ ಭಾರಿ ಸುದ್ದಿಯಾದ ಚರ್ಚೆ ನಡೆತಂದುಂಡು. ಜಯನಗರದ ರಮೇಶ್ ಪಂಪನರ್ನ ಬೊಡದಿ ಗೀತಾ ಬುಕ್ಕ ಮಗಲು ತ್ರಿಷಾ ಪಿಯುಸಿ ಪರೀಕ್ಷೆಗೂ ಕುಲ್ಲುದು ಇರುವೆರ್ಲ ಪಾಸ್ ಆತಿರು. ಸುಳ್ಯದ ಪೊಲೀಸ್ ಸ್ಟೇಷನ್ ಗೃಹ ರಕ್ಷಕ ದಳತ ಬೇಲೆಡಿತ್ತೊಂದು ಗೀತಾ ಬೇಲದ ನಡುಟ್ಲ ಬರವು ಕಲ್ತೊಂದಿತ್ತೆರು. ಅಪ್ಪೆ ಮಗಲು ಒಟ್ಟಿಗೆ ಪರೀಕ್ಷೆ ಬರೆದು 12ನೇ ಕ್ಲಾಸ್ ಪಿಯುಸಿ ಪಾಸ್ ಆಯ್ನ ಅಪರೂಪದ ಸಂಗತಿ ದಕ್ಷಿಣ ಕನ್ನಡ ಜಿಲ್ಲೆದ ಸುಳ್ಯಡ್ ನಡೆತದಂಡು. ಜಯನಗರದ ರಮೇಶ್ ಪನ್ಪನರ್ನ ಬೊಡೆದಿ ಗೀತಾ ಒಕ್ಕ ಮಗಲು ತ್ರಿಷಾ ಪರೀಕ್ಷೆಗೂ ಕುಲ್ಲುದು ಪಾಸ್ ಆತೆರು. ಸುಳ್ಯದ ಪೊಲೀಸ್ ಸ್ಟೇಷನ್ ಗೃಹ ರಕ್ಷಕ ದಳತ ಬೇಲಿಡಿತ್ತೊಂದು ಗೀತಾ ಬೇಲದ ನಡುಟ್ಲ ಬರವು ಕಲ್ತೊಂದಿತ್ತೆರು. ಖಾಸಗಿಯಾದ ಕಲಾ ವಿಭಾಗಡು ಬರವು ಕಲ್ತದು ಅರೆನಾ 45ನೇ ವರ್ಷ ಪ್ರಾಯಡು ಪಿಯುಸಿ ಪಾಸ್ ಆತೆರು. ಮಗಲು ತ್ರಿಷಾ ಸುಳ್ಯದ ಜೂನಿಯರ್ ಕಾಲೇಜ್ ವಾಣಿಜ್ಯ ವಿಭಾಗಡು ಓದೋದು ಪರೀಕ್ಷೆಗೂ ಕುಲ್ಲದಲು. 25 ವರ್ಷ ದುಂಬು ಗೀತಾ ಕಲ್ಪನ ಉಂಟಾದಿತ್ತೆರು. 2 ವರ್ಷ ದುಂಬು 10ನೇ ಕ್ಲಾಸ್ ಪರೀಕ್ಷೆ ಬರೆದು ಪಾಸ್ ಆದಿತ್ತೆರು. ಈ ವರ್ಷ ಪಿಯುಸಿ ಪರೀಕ್ಷೆಯನ್ನು ಸುಳ್ಯದ ಜೂನಿಯರ್ ಕಾಲೇಜ್ ಬರೆದಿತ್ತೆರು. ಇಲ್ಲದ ಕೆಲಸ ಮುಗಿತದು ಪುರ್ಸೋತು ತಿಕ್ಕನಗ ಓದೊಂದಿತ್ತೆರು. ಕಲ್ಪಗೂ ಹೊಂದದು ಕಾಲೇಜ್ ಉಪನ್ಯಾಸಕರ ಬೂಕ್ಲೇನು ಕೊಡ್ದು ಸಾಕಾರ ಮಲ್ತದಿತ್ತದು ಗೀತಾ ಆಕ್ಲೆಗೂ ಸೊಲ್ಮೆ ಸಂದಾದರು. ಈ ಬಗೆಟ್ಟು ಸುದ್ದಿ ಮಾಧ್ಯಮದ ಕ್ಲಡ ಗೀತಾ ಪಾತಿರ್ದು ಪರೀಕ್ಷೆ ಪಾಸ್ ಆದ ಭಾರಿ ಖುಷಿ ಆತಂಡು ಯಾನ್ ಪಾಸ್ ನಾವು ಕಂಡ ನಿಮಕ ಮಗಳಿಗ್ಲ ಖುಷಿ ಆತಂಡು ನನ್ನ ಮಿತ್ತಗ ಬರವು ದುಂಬರಿ ಪೂಜಿ ಮಗಳಿಗೆಡ್ಡೆ ಕಲ್ಪಾವೆಂದು ಗೀತಾ ಪಂಡೇರು. ರಾಜ್ಯ ವಿಧಾನಸಭೆಗೂ ಮೇ 10 ಓಟು ನಡಪೆರೆಯುತ್ತದೆ ಪ್ರಚಾರ ಕಾರ್ಯ ಶುರುವಾತಂಡು. ದಕ್ಷಿಣ ಕನ್ನಡ ಜಿಲ್ಲೆಡ್ಲ ಓಟದ ಪ್ರಚಾರ ನಡತೊಂದಿತ್ತದು ಅಭ್ಯರ್ಥಿಲು ಇಲ್ಲಡೆ ಪೋದು ಓಟುಕೆ ನೊಂದುಲ್ಲೇರು. ನಮ್ಮ ಕುಡ್ಲಾ ಚಾನೆಲ್ ಈ ಬಗೆಟ್ಟು ಜನಕ್ಲೇನು ಪಾತಿರ್ಪಾದನು. ರಾಜ್ಯ ವಿಧಾನಸಭೆಗೂ ಮೇ 10 ಓಟು ನಡಪೆರೆಯುತ್ತದೆ ಪ್ರಚಾರ ಕಾರ್ಯ ಶುರುವಾತಂಡು. ದಕ್ಷಿಣ ಕನ್ನಡ ಜಿಲ್ಲೆಡ್ಲ ಓಟದ ಪ್ರಚಾರ ನಡತೊಂದಿತ್ತದು ಅಭ್ಯರ್ಥಿಲು ಇಲ್ಲಡೆ ಪೋದು ಓಟುಕೆ ನೊಂದುಲ್ಲೇರು. ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ, ಭಾರತೀಯ ಜನತಾ ಪಕ್ಷ, ಜಾತ್ಯತೀತ ಜನತಾದಳ, ಎಸ್ಡಿಪಿಐ, ಆಮ್ ಆದ್ಮಿ ಪಕ್ಷ ಇಂಚ ಬೇತೆ ಬೇತೆ ಪಕ್ಷಲು ಜಿಲ್ಲೆಡು ಓಟದ ಕಲಕು ಜೈದ ಪಕ್ಷದ ಅಂತೆ ಸ್ವತಂತ್ರ ಆದ್ಲ ಕೆಲವೇರು ಪಂತೊಡುಲ್ಲೇರು. ಒಂಜಿ ಕಡೆಟ್ಟು ರಾಜಕೀಯ ನಾಯಕರು ಎಂಚ ಗೆಂದೊಲಿಂದ ಲೆಕ್ಕ ಪಾಡೊಂದಿತ್ತಂಡ ನಾನೊಂಜಿ ಕಡೆಟ್ಟು ಓಟು ಪಾಡ್ನ ಕುಲಿ ಏರಿಗ ಓಟು ಕೊರ್ಪುನಿಂದ ಚಿಂತನೆ
ಮಲ್ಪುಡಾತನು ಓಟು ಗುಂಚನಕ್ಲಿನ ಮೋನೆ ಮಾತ್ರ ತೂವಂದೆ ಅಕ್ಲಿನ ಬರವು ಎಡ್ಡೆ ನಡಕೆ ಅಭಿವೃದ್ಧಿ ಪರ ಚಿಂತನೆಲಿನ ಮಾತಾಡ ತೂಕುದು ತೂದು ಓಟು ಪಾಡುಡಾತನು ನಮ್ಮ ಕುಡ್ಲ ಚಾನಲ್ ಈ ಬಗಿಟ್ಟು ಜನಕ್ಲಿಡ ಪಾತಿರ್ಪಾದನು ಜನಕುಲು ದಾದ ಪನ್ಪಿರಿಂದ ಕೇಳಲೆ ಓಟ್ ಹೀರೋಯಿಕ್ ಪಾಡುವಾರು ಎಂಕ್ಲಿಗೆ ಇಷ್ಟ ಉಂಟು ಎಂಕ್ ಅಕ್ಲಿಗೆ ಓಟ್ ಪಾಡುವ ಅಭಿವೃದ್ಧಿ ತೂಲೆ ತೂಂದಿಲ್ಲ ಅಂತ ಪಯ್ಯದ ಅಭಿವೃದ್ಧಿ ಆಯ್ತು ಬೆಕ್ಕದಾಲ ಅಭಿವೃದ್ಧಿ ಆಯ್ತು ಮುಲ್ಪ ಮಕ್ಕಳು ಪಕ್ಷ ಮತ್ತಿ ಹೋಗ ಪೂರ ರೋಡ್ದ ಬೇಲೆ ನೆತ್ತಂದೆ ಬೇದದಾಲ ಬೇರೆ ಒಂದು ಇಜ್ಜಿ ನಿಜ ಹೋತನ ವ್ಯಕ್ತಿ ತೂಯರ ಬೆಲ್ಲಿ ಪಕ್ಷ ತೂಡು ಮೈನ್ ಪಕ್ಷ ಎಂಕಿರಿ ದಾದ ಕೊಡ್ತು ದುಂಬು ದಾದ ಕೊಡ್ತುನು ಇತ್ತ ದಾದ ಕೊರೊಂದುಂಡು ವ್ಯಕ್ತಿ ಬಂದ ಇನಿ ಒಂಜಿ ಬರ್ಪುಣು ಎಲ್ಲ ಒಂಜಿ ಹೋಗ್ಪುಣು ಬೇತೈಸೆ ಪಕ್ಷ ಮೈನ್ ಪಕ್ಷ ತೂಡು ಇಂಜೆ ಮಂಡ ಒಂಜಿ 5 ವರ್ಷ ಮೇರೆ ಕೊಡ್ತೇರು ನಾನು 5 ವರ್ಷ ಚೇಂಜಸ್ ಆವಡ ಅಪ್ಪ ಗೊತ್ತಾಪು ನಿಂಜಿನ ಅವಸ್ಥೆ ಆಪನೊಂದು ಎಂಕುಲು ಬರ ಶೆಟ್ಟಿ ಆಯ್ಕೆ ಅನ್ಪುಂಡು ಕಾರಣ ಮಸ್ತುಂಡು ಟೀಕೆ ಮಲ್ಪ ಅಂಚಿನ ಮೋದಿನೇ ಟೀಕೆ ಅನ್ಪೇರು ಅಪ್ಪ ಬಾಕ್ದೇವ ಲೆಕ್ಕ ಬಿಜೆಪಿಗೆ ಒಂಜಿ ಎನ್ಮ ವರ್ಷ ಆಯ್ನ ಬದಲಾವಣೆ ಎಲ್ಪ ವರ್ಷ ಆತಜಿ ಎಲ್ಪ ವರ್ಷ ಇದ್ದೀನಿ ಕಾಂಗ್ರೆಸ್ ಬೇತ ಪಕ್ಷ ಅವೇ 7 ವರ್ಷ ಎನ್ಮ ವರ್ಷ ಮೋದಿ ಮಲ್ತೋಯ್ಪಾರ ಇನ್ನು ಮುಗ್ಲೇದಾಯ ಮಲ್ಪಾಯ್ತಿರ್ಜಿ ಅಗ್ಲ ಗ್ಯಾರಂಟಿ ನಿಮಿಟ ಒಯ್ಕೆ ಗ್ಯಾರಂಟಿ ಕೊಡ್ತಾರಣ್ಣ ಅವು ಗ್ಯಾರಂಟಿ ನೆಟ್ಟೆ ಒಯ್ಟ್ ಬುಕ್ಕುಡೆ ಪಾವು ಗ್ಯಾರಂಟಿ ಕಾರ್ಡ್ ಒಂಜಿ ಒರಿಯಾಗ ಒಂಜಿ ಪೊಂಜಿ ಹೋಗ್ರು 2,000 ಕೋಟಿ ಬಂದಂಡ ಇಡೀ ಕರ್ನಾಟಕ ಏತು ಪೊಂಜಿ ಒಲ್ಲೇರು ಮಕ್ಕಳ ಇಲ್ಲಾರ್ದು ಕಂತು ಕೊಡ್ತಾರೆ ಮಕ್ಕಳು ಅಸಾಧ್ಯ ಈ ಎಲ್ಪ ವರ್ಷ ನಾನೇ ಇಂಚಿನ ಬದಲಾವಣೆ ಮಲ್ಪುಂಡು ಮಕ್ಕಳು ಯಾರು ಚೆಂದ ಮಾಡ್ತಾರೆ ಅವರಿಗೆ ಒಟ್ಟು ನಮಗೆ BJP ಇಲ್ಲ ಕಾಂಗ್ರೆಸ್ ಅಲ್ಲ ನಮ್ಮ ದೇಶ ಒಳ್ಳೆದಾಗಬೇಕಾದ್ರೆ ನಾವು ಓಟ್ ಆಗ್ತದೆ ನಾ ಪಾರ್ಟಿಗಿಲ್ಲ ನಮ್ಮ ಅಭಿಪ್ರಾಯ ಕಾಂಗ್ರೆಸ್ ಬಂದರೆ ಒಳ್ಳೇದು ಒಳ್ಳೆ ಕೆಲಸ ಮಾಡ್ತಾರೆ ನಮಗೆ ಸ್ಯಾಟಿಸ್ಫೈಡ್ ಇಲ್ಲ ಸರ್ ಬಿಜೆಪಿ ಎಂಥದ್ದು ಸಿಕ್ಕಲಿಲ್ಲ ಎಂಥದ್ದು ಫೆಸಿಲಿಟಿ ಇಲ್ಲ ನಮ್ಮ ರೇಟ್ ದುಬಾರಿ GST ಮಾಡಿ ಎಲ್ಲ ಪ್ರಾಬ್ಲಮ್ ಆಗಿದೆ ಎಲ್ಲರಿಗೂ ಇದೆ ಹಾಗಾಗಿ ನಾವು ಕಾಂಗ್ರೆಸ್ ನಮಗೆ ಅದರಲ್ಲಿ ಸ್ವಲ್ಪ ಸ್ಯಾಟಿಸ್ಫೈಡ್ ಇದೆ ಜಾತಿಗಳ ಮಧ್ಯೆ ರಾಜಕೀಯ ಇಲ್ಲ ಒಳ್ಳೆ ಎಲ್ಲರನ್ನು ನಾರ್ಮಲ್ ಆಗಿ ಕರ್ಕೊಂಡು ಹೋಗ್ತಾರೆ ಕಾಂಗ್ರೆಸ್ ನಮ್ದು ಏನಿದ್ರು ಕೈ ಬಿಟ್ಟರೆ ಬೇರೆ ಇಲ್ಲ ಮಾತ ರೋಡು ಸರಿ ಮಲ್ತೇರು ಉದಯದ ಮಲ್ತಿದ್ದೇರು ಒಂಜಿ 10 ಜನ ಪೋಪಿನ ರೋಡು ಸರಿ ಮಲ್ಪೊಡೆ ಬೊಚ್ಚೆ ಒಂಜಿ ಮೇಟು ದೂಲುಡು ಕುಲ್ಲೆರ ಅಪ್ಪುಜಿ ಎಕ್ಲೆ ಬೇರೋ ಕುಲ್ಲೆರ ಅಪ್ಪುಜಿ ಆಡೆ ಪೋಲೆ ಇಡೆ ಪೋಲೆ ಪನ್ಪೇರು ಎಕ್ಲೆ ಒಂಜಿ ಸರಿಗಟ್ಟದ ವ್ಯವಸ್ಥೆ ಮಲ್ಪುಜೇರು ಅವ್ರು ಮಾರ್ಕೆಟಿನ ಮೂಲೆಡು ಮಾರ್ಕೆಟಿ ಮಲ್ತಿದ್ದೇರು ಅಡೆ ಗೇರೆಗ್ ಒಂಜಿ ನರಮನಿ ಪೋಪುಜೇರು ಎಕ್ಲ ಬಜ್ಜಿದ ಜೀವನ ಪೋಡತ್ತೆ ಎಕ್ಲೆ ಎಡ್ಡೆ ಮಲ್ತು ಕೊರ್ಪೇರು ಅಕ್ಲೆ ಓಟು ಪಾಡ್ದು ಕೊರ್ಪ ನೆಟ್ಟೆ ಕಜೆ ಬರ್ತದೆ ಕ್ಲೀನ್ ಮಲ್ಪುನ ಇಕ್ಕುಲು ಬಕ ಏರ್ಲ ಬರ್ಪುಜೇರು ಕಾರ್ಪೊರೇಷನ್ ದಕ್ಕಲು ಕೂಡ ಬರ್ಪುಜೇರು ಉದೇನು ಮತ್ತು ದೇಹ ಸಮಸ್ಯೆ ತೂಪುಜೇರು ಬಕ ಓಟು ಮಾಡೋಡಿಗೆ ಏರು ಎಡ್ಡೆ ಮಲ್ತದು ರೋಡು ನೆಟ್ಟೆ ಉದ್ದೇನು ಪೂರ ಸ್ವಚ್ಛತೆ ಮತ್ತು ಮಲ್ತದು ಕೊರಿಯರು ಅಕ್ಲೆ ಖಂಡಿತ ಓಟು ಮಾಡು ಜನ ತೂದು ಓಟು ಮಾಡು ಇಜ್ಜಿನ ಎಗ್ಲೆ ಪಾಪ ದಕ್ಕಲತ್ತೆ ಒಂಜಿ 5,000 ಕೊರಾಡು ಎಕ್ಲವ್ಲು ಎನ್ಮ ಓಟುಂಡು 5,000 ದೀವಾಡು ದಯಪಡ್ಡ ಎಕ್ಲ ಜೀವನದ ಪ್ರಶ್ನೆ ಪಕ್ಷ ಮುಖ್ಯ ಅತ್ತು ಜನ ಅಕ್ಲು ಏರು ಕೆಲಸ ಮಲ್ಪವೇರು ಅಕ್ಲೆ ತೂದು ಓಟು ಮಾಡು ನಿಜ ಮನಿಪದ್ದೆಕ್ಕುಲ್ವ ರಗಲೆ ಬೊಡ್ಚಿ ಪಕ್ಷಲ ವ್ಯಕ್ತಿಲ ಮುಖ್ಯ ದೇಶ ಬೋಡು ಎಂಗ್ಲಿಗೆ ಏರು ಎಂಚಿನ ಪನ್ಪೇರು ಬಂದ ಐಕ್ಯ ಎಂಗ್ಲು ಒಣೆ ಅತ್ತು ಎಂಗ್ಲೇ ಬೋಡೈನಿ ವ್ಯಕ್ತಿತ್ವ ಮಾತ್ರ ಬಕ್ಕದಾಲ ಎಂಗ್ಲೇ ಬುಡ್ಚಿ ಅರ್ನ ವ್ಯಕ್ತಿ ಬೋಡೋದು ಮಾತ್ರ ಎಂಗ್ಲಿಗೆ ಭರತ್ ಶೆಟ್ಟಿ ಎಡ್ಡೆ ಎಂಗ್ಲ ಒಂದು ರೋಡ್ ಮತ್ತು ಎಡ್ಡೆ ಮಲ್ದೇರು ಅದಕ್ಕೋಸ್ಕರ ಎಂಗ್ಲು ಅರೆಗೆ ಎಡ್ಡೆ ಎಂಗ್ಲ ಆಯ್ಕೆ ಮಲ್ತೊಂದಿಲ್ಲ ಬೆಣ್ಣು ತಿಂದ್ರೆ ಬಿಡಾಡು ಏರು ಕಾಂಗ್ರೆಸ್ ಬತ್ತನೆಲ್ಲ ಹಾಕೊಂಡು BJP ಬತ್ತನ ನಡಪುಂಡು ಭರತ್ ಶೆಟ್ಟಿ ಬತ್ತನೆಲ್ಲ ಹಾಕೊಂಡು ಬೊಕ್ಕ ಇರ್ನ ವಿನತಾಲಿ ಬತ್ತನ ನಡಪುಂಡು ಅಕುಲು ದಲ ಎಂಗ್ಲೆ ಕಂದು ಕೊರಪುಜೇರು ಅಂಡಲ ಲೋಕನೆಡ್ಡೆ ಅಲ್ಪಾಡು ಜನರಿಗೆ ಫೆಸಿಲಿಟಿ ಬೋರ್ಡು ಆತೆ ಕೆಲಸ ಅವಡು ಅವು ಇನಾಯತಲ್ಲಿ ಗೊತ್ತಿಜ್ಜಿ ಅಂಕಲ ಮೊಯ್ದಿನ ಬಾವ ಎಡ್ಡ ಕೆಲಸ ಮಲ್ದೇರು ಅವು ಯಾನ್ ಪನ್ಪೆ ಅವು ಪಂಡು ಭರತ್ ಶೆಟ್ಟರ ಮಲ್ದೇರು ಮಲ್ತಿಜ್ಜಿಂದಿಜ್ಜಿ ಒಂದು 50-50 ಒಂದು ಜಂಕ್ಷನ್ ಇಜ್ಜಿ ಒಂದು ಸಿಗ್ನಲ್ ಇಜ್ಜಿ ಕರೆಕ್ಟ್ ತೋಡು ವ್ಯವಸ್ಥೆ ಇಜ್ಜಿ ಭರತ್ ಶೆಟ್ಟಿಲ್ಲ ಬರಡು ಇನಾಯತಲ್ಲ ಬರಡು ಯಾನೆ ಬರ್ಪೂಜಿ ಬರಡ್ಚಿ ಬನ್ಪೂಜಿ ಅಂಡಲ್ಲ ಬತ್ತಂಡಲ್ಲ ಒಂದು ಜನಗಳಿಗೆ ಸಪೋರ್ಟ್ ಮಲ್ತೆ ಎಡ್ಡೆ ಬೇಲೆ ಮನ್ಪುಣ ಆತಿ ವ್ಯವಸ್ಥೆ ಮನ್ಪುಡ ಆತಿ ಅನ್ಪಣಂದಿಲ್ಲ ದಯಪಂಡ ಇತ್ತೆ ಕಾಂಗ್ರೆಸ್ BJP ಪಣ್ಣಾಗ ದುಂಬುಡು ದಿನ ಚಿಗಿತ್ತಿನಾನೆ ಅಂಡ ಇತ್ತೆ ಡೆವಲಪ್ಮೆಂಟ್ ಪಣ್ಣಾಗ ಒಂಜಿ BJP ದಾಖಲು ಒಂಜಿ ಸಾಧಾರಣ ಒಂಜಿ ಗುರಿನ ಪೂರ ಜಿಂಜಾದೇರು ಮಾರ್ಗ ಪೂರ ಎಡ್ಡೆ ಮಲ್ತೇರು ಯಾನ್ಲ ಕಾಂಗ್ರೆಸ್ ಎತ್ತಿನೇನೆ ಒಂಜಿ ಈ ಸತಿ ದಾದನೆ ಒಂಜಿ ಬದಲಾವಣೆ ಎಸ್ ನಮಗೆ ರಾಜ್ಯದಲ್ಲಿ ಕಾಂಗ್ರೆಸ್ ಬಂದರೆ ಒಳ್ಳೆಯದುಂಟು BJP ಬಂದರೆ ನಮಗೆ ತುಂಬ ಅಂದರೆ ತುಂಬ ಟಾರ್ಚರ್ ಇದು ಆಗಿದೆ ಯಾಕಂದರೆ ಜನರು ನೋಡಿದರೆ ಆಗೋದಿಲ್ಲ ಏನಾದರೂ ಚೇಂಜ್ ಮಾಡ್ಬೋದು ಸರ್ ಯಾಕಂದರೆ ಅವರು ನಮಗಾಗಿ ಏನಾದರೂ ಮಾಡಬೇಕು ನಮಗೆ ಯಾವುದು ಬಂದರೂ ಕೂಡ ಇದು ಇಲ್ಲ ಮೊದಲು ಹೇಗೆ ಇದ್ದೇವೆ ನಾವು ಕಾಂಗ್ರೆಸ್ ಇರುವಾಗ ಹೇಗಿದ್ದೆ ಅಣ್ಣ ತಮ್ಮಂದಿರೇ ಆಗಿ ಇರಬೇಕು ಒಬ್ಬರಿಗೆ ನೋಡಿದರೆ ಒಬ್ಬರಿಗೆ ಉರಿ ಆಗಬಾರ್ದು ಅವರನ್ನು ನೋಡಿದರೆ ನಮಗೆ ಆಗೋದಿಲ್ಲ ನಮ್ಮನ್ನು ನೋಡಿ ಅವ್ರಿಗೆ ಆಗೋದಿಲ್ಲ ಈಗ ಜನರದ್ದು ಪ್ರೀತಿಯೇ ಇಲ್ಲ ಹಾಗೆ ಆಗಿದೆ ಭರತ್ ಶೆಟ್ಟಿನ್ಲ ತೂದು ಓಟ್ ಮಾಡ್ದಿನಂತ ಮೋದಿನ ತೂದು ಓಟ್ ಮಾಡ್ತೀನಿ ಮೋದಿಗೆ ಎಂಕಲು ಆಲ್ವೇಸ್ ಸಪೋರ್ಟ್
ಎಂಕಲ್ಲ ಓಟ್ ಮಾಡುವ ಮೋದಿನ ತೂದು ಓಟ್ ಮಾಡ್ನು ಭರತ್ ಶೆಟ್ಟಿನೇ ತೂದು ಓಟ್ ಮಾಡ್ನತ್ತೆ ದಯವಂಡ ಭರತ್ ಶೆಟ್ಟಿ ನೆಗೆಟಿವ್ನು ದೆತನು ಜೇರು ತೋಡ್ದ ಪ್ರಾಬ್ಲಮ್ ಉಂಡು ಅರಡ ಪನ್ನಾಗ ಅಲ್ಪರ್ದ ಅರ್ಧಾಡು ಹೋತೇರು ಅಂಚ ಮಂತರ ಬಲ್ಯಾತೆ ಕರೆಕ್ಟ್ ಎಂಕ್ಲಿ ರಿಯಾಕ್ಟ್ ಮನ್ಪೋಡತ್ತ ಅವು ಮಂತೊಂದಿಜ್ಜೇರು ಬಸ್ ಸ್ಟ್ಯಾಂಡ್ ಮಂತದೇರು ಅವು ಕರೆಕ್ಟ್ ಪ್ಲೇಸ್ಡ್ ಇಜ್ಜಿ ಬಸ್ ಓಲಾ ಉಂಟುಂಡು ಜನಕ್ಲು ಓಲಾ ಉಂತುವೇರು ಒಂದು ಪೂರ ಬಕ್ಕ ಟಾಯ್ಲೆಟ್ ವ್ಯವಸ್ಥೆ ಕಾವೂರು ಜಂಕ್ಷನ್ ಮೇಯ್ನ್ ಆವಡೆ ಮೈದಾನ ಕರೆಕ್ಟ್ ಮಂತದ್ದು ಟಾಯ್ಲೆಟ್ ಕರೆಕ್ಟ್ ಮಂತ್ಪೊಲಿ ಅದು ಅವು ಮಂತೊಂದಿಜ್ಜೇರು ಒಂಜಿ ಪ್ರಾಬ್ಲಮ್ ಬಕ್ಕ ಓಟನ್ನು ಮಾತೆರ್ಲ ಪಾಡೋಡು ಓಟ್ ಏರೇ ಪಾಡ್ವೇರ ಅವು ಬೇತೆ ಕುಡ್ಲ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಶಾಸಕರು ವೇದವ್ಯಾಸ್ ಕಾಮತ್ ಅರೆಗೆ ಎದುರಾದು ಮಾನಪೋಪುನಂಚಿನ ಸುದ್ದಿಲಿನ ಪಾಡಂದಿನಂಚ ಬೊಕ್ಕ ದೃಶ್ಯಲಿನ ಪ್ರಸಾರ ಮಲ್ಪಂದಿನಂಚ ಅಚ್ಚಿ ಬೊಕ್ಕ ದೃಶ್ಯ ಮಾಧ್ಯಮ ಸೇರಿನಂಚ ಒಟ್ಟು 57 ಮಾಧ್ಯಮల ಮಿತ್ತು ಕೋರ್ಟುಡ್ದು ತಡೆಪು ಆಜ್ಞೆ ಕನ್ನದಿರು ಈ ರೀತಿ ತಡೆಪು ಆಜ್ಞೆ ಕನ್ನತಿನ ಉದ್ದೇಶ ಅಂಡಲಗಿಂಚಿನಂದು ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಮಾಹಿತಿದಾರರು ಎಸಿ ವಿನಯ್ ರಾಜ್ ಪ್ರಶ್ನೆ ಪಾಡಿದರು ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಮಾಹಿತಿದಾರರು ಎಸಿ ವಿನಯ್ ರಾಜ್ ಶನಿವಾರ ಕುಡ್ಲದ ಕಾಂಗ್ರೆಸ್ ಭವನಡು ಸುದ್ದಿಗೋಷ್ಠಿ ಪಾತಿರ್ದು ಕುಡ್ಲ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಶಾಸಕರು ವೇದವ್ಯಾಸ್ ಕಾಮತ್ ಅರೆಗೆ ಎದುರಾದು ಮಾನಪೋಪುನಂಚಿನ ಸುದ್ದಿಲೇನು ಪಾಡಂದಿನಂಚ ಬೊಕ್ಕ ದೃಶ್ಯಲೇನು ಪ್ರಸಾರ ಮಲ್ಪಂದಿನಂಚ ಅಚ್ಚಿ ಬೊಕ್ಕ ದೃಶ್ಯ ಮಾಧ್ಯಮ ಸೇರಿನಂಚ ಒಟ್ಟು 57 ಮಾಧ್ಯಮల ಮಿತ್ತು ಕೋರ್ಟ್ ಉಡ್ದು ತಡೆಪು ಆಜ್ಞೆ ಕನ್ನದಿರು ಈ ರೀತಿ ತಡೆಪು ಆಜ್ಞೆ ಕನ್ನತಿದಿನ ಉದ್ದೇಶ ಅಂಡಲ ಇಂಚಿನಂದು ಪ್ರಶ್ನೆ ಪಾಡಿಯರು ಪ್ರಧಾನ ಸಿವಿಲ್ ನ್ಯಾಯಾಲಯ ಹಿಡಿದು ತಡೆಪು ಆಜ್ಞೆ ಕನಪನಂಚಿನ ವಾಘನಂದಾನಿ ಕೆಲಸನು ವೇದವ್ಯಾಸ್ ಕಾಮತ್ ಮಲ್ತಿದೇರು ಅಂಚಿನ ವಾ ತಪ್ಪು ಮಲ್ತಿದೇರು ಅವೇನು ಓಟುಪ್ಪುನ ಜನಕ್ಲೆಗೂ ತೆರಿಪಾವುಡುಂದು ಎಸಿ ವಿನಯ್ ರಾಜ್ ಒತ್ತಾಯ ಮಲ್ತೇರು ಒವ್ವೇ ತಪ್ಪು ಮಲ್ತುಜೇರಿಂಡ ತಡೆಪು ಆಜ್ಞೆ ಕನಪನ ಅಗತ್ಯ ದಾನೆ ಮತದಾರರು ಜಾಗೃತಿ ಆವಡು ಓಟು ಗುಂತದು ಗೆಂದದು ಜನಪ್ರತಿನಿಧಿ ಆಪನಕುಲು ಎಡ್ಡ ಚರಿತ್ರೆ ಇತ್ತಿನಕುಲು ಹಾವಡು ಕಾಂಗ್ರೆಸ್ ಏಪೊಗ್ಲ ಮಾಧ್ಯಮಗೂ ಕಡಿವಾಣ ಪಾಡುನ ಇಂಚಿನ ಕೆಲಸ ಮಲ್ದಜಿ ಎಂಕ್ಲೆಗೂ ಇಂಚಿನ ನೀಚ ರಾಜಕಾರಣ ಗೊತ್ತಿಜ್ಜಿ ವೇದವ್ಯಾಸ್ ಕಾಮತ್ ಎಡ್ಡ ಕೆಲಸ ಮಲ್ತದಿತ್ತಂಡ ಮಾಧ್ಯಮಲು ಅವೆನ್ನು ತೆರಿಪಾವ ಹಾಳು ಕೆಲಸ ಮಲ್ತದಿಜಿ ಪಂಡದಾಂಡ ಶಾಸಕರಿಗೆ ಪೋಡಿಗೆದಾಯೆ ಅರೆಗೆ ಎದುರಾದ ಸುದ್ದಿ ಚಿತ್ರ ವಿಡಿಯೋ ಪಾಡಂದಿನಂಚ ತಡೆಪಾಜ್ಞೆ ಕನಪನ ಅಗತ್ಯ ಇಂಚಿನ ಉಂಡೊಂದು ಎಸಿ ವಿನಯ್ ರಾಜ್ ಕೇಂದಿರು ಇದಕ್ಕೆ ವೇದವ್ಯಾಸ್ ಕಾಮತ್ ಉತ್ತರ ಕೊರುಡು ಇಜ್ಜಿಂಡ ಕಾಂಗ್ರೆಸ್ ಕಾರ್ಯಕರ್ತರು ಇಲ್ಲಿ ಇಲ್ಲಡೆ ಪೋದು ಈ ಸಂಗತಿನ ಓಟು ಇತ್ತಿನ ಮಾತಾ ಜನಗಳಿಗೆ ತೆರಿಪಾಡುಂದು ವಿನಯ್ ರಾಜ್ ಪಂಡಿರು ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂಥ ಗೌರವಾನ್ವಿತ ಶಾಸಕರು ನಮ್ಮದು ವೇದವ್ಯಾಸ್ ಕಾಮತ್ರವರು ಮೊನ್ನೆ ದಿನಾಂಕ ಅವರು ಪ್ರಧಾನ ಸಿವಿಲ್ ನ್ಯಾಯಾಲಯದಿಂದ ಸುಮಾರು 67 ಮಾಧ್ಯಮದ ವಿರುದ್ಧ ಇವತ್ತು ತಡೆಯಾಜ್ಞೆಯನ್ನು ತಂದಿದ್ದಾರೆ. ತಡೆಯಾಜ್ಞೆ ಏನು ಅಂತ ಹೇಳಿದರೆ, ಅವರ ವಿರುದ್ಧ ಯಾವುದೇ ರೀತಿಯಾಗಿರುವಂಥ ಮಾನಹಾನಿಕರವಾದಂಥ ಯಾವುದೇ ಒಂದು ವಿಚಾರಗಳನ್ನು ವರದಿ ಮಾಡಬಾರ್ದು, ಯಾವುದೇ ರೀತಿಯ ಒಂದು ದೃಶ್ಯಗಳನ್ನು ಹಾಕಬಾರ್ದು, ಯಾವುದೇ ರೀತಿಯ ಅವರ ಬಗ್ಗೆ ಇರುವಂಥ ಫೋಟೋಸ್ ಪಿಕ್ಚರ್ಸನ್ನು ಹಾಕಬಾರ್ದು. ಇಂಥ ವಿಚಾರದಲ್ಲಿ ಅವರು ಒಂದು ತಡೆಯಾಜ್ಞೆಯನ್ನು ತಂದಿದ್ದಾರೆ. ನನ್ನ ಪ್ರಶ್ನೆ, ಮಂಗಳೂರು ಇಲ್ಲಿಯ ವಿಧಾನಸಭಾ ಕ್ಷೇತ್ರದ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರು ವೇದವ್ಯಾಸ್ ಕಾಮತ್ರವರು ಈ ರೀತಿಯಾಗಿ ಮಾನಹಾನಿಯಾಗುವಂಥ ಒಂದು ಘನ ಕಾರ್ಯ ಯಾವುದನ್ನು ಅವರು ಮಾಡಿದ್ದಾರೆ, ಇದನ್ನು ಇವತ್ತು ಮಂಗಳೂರಿನ ಮತದಾರರಿಗೆ ಅವರು ತಿಳಿಸಬೇಕು. ಏನು ಘನಂದಾರಿ ಕೆಲಸ ನೀವು ಮಾಡಿದ್ದೀರಿ ಶಾಸಕರೇ ಅಂತ ನಾವು ಕೇಳಬೇಕಾಗ್ತದೆ. ಏನು ಮಾಧ್ಯಮದ ವಿರುದ್ಧ ಯಾಕೆ ಈ ರೀತಿ ಇವತ್ತು ಟಿ ವಿ ಮಾಧ್ಯಮ, ಪತ್ರಿಕಾ ಮಾಧ್ಯಮ, ಯೂಟ್ಯೂಬ್ಗಳು, ವೆಬ್ ಪೋರ್ಟಲ್ಸ್ಗಳು ಎಲ್ಲದರ ಬಗ್ಗೆ 67 ಮಾಧ್ಯಮಗಳ ವಿರುದ್ಧ ಇವತ್ತು ತಡೆಯಾಜ್ಞೆ ಇವತ್ತು ತಂದಿರುವಂಥದ್ದು. ಯಾವುದೇ ತಪ್ಪು ಮಾಡದಿದ್ದರೆ ಇವರು ಯಾಕೆ ತಡೆಯಾಜ್ಞೆ ತರಬೇಕು? ಇವರು ಉತ್ತಮ ಕಾರ್ಯಗಳನ್ನು ಮಾಡಿದರೆ, ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದರೆ ತಡೆಯಾಜ್ಞೆ ತರುವಂಥದ್ದು ಏನೂ ಇಲ್ಲ. ಕದ್ದು ಮುಚ್ಚಿ ಏನಾದರೂ ನಾವು ಮಾಡಿದ್ದೀರಾ, ನಾವು ಅದನ್ನು ಕೇಳುವಂಥದ್ದು. ಅಂಥ ತಪ್ಪು ನೀವೇನು ಮಾಡಿದ್ದೀರಿ ಈ ರೀತಿ ತಡೆಯಾಜ್ಞೆ ತರಲಿಕ್ಕೆ? ಯಾಕೆ ವೇದವ್ಯಾಸ ಕಾಮತ್ರವರು ಮಾತ್ರ ತಡೆಯಾಜ್ಞೆ ತರ್ತಾರೆ? ಆ ರೀತಿಯ ಭಯ ನಿಮಗೆ ಯಾಕೆ ಬಂತು? ಇದನ್ನು ಇವತ್ತು ವೇದವ್ಯಾಸ ಕಾಮತ್ರವರು ಮತದಾರರಿಗೆ ತಿಳಿಸಬೇಕು. ಮತದಾರರು ಕೂಡ ಚಿಂತನೆ ಮಾಡಬೇಕು. ಈ ರೀತಿಯ ತಡೆಯಾಜ್ಞೆ ತಂದಿರುವಂಥ ತಪ್ಪು ಈ ಶಾಸಕರು ಏನು ಮಾಡಿದ್ದಾರೆ, ದೃಶ್ಯ ಅವರದ್ದು ಹಾಕಬಾರ್ದು, ಅವರ ಬಗ್ಗೆ
ಪಿಕ್ಚರ್ ಹಾಕಬಾರ್ದು, ಫೋಟೋಸ್ ಹಾಕಬಾರ್ದು. ಹಾಗಾದರೆ ಅದು ಯಾವ ರೀತಿಯ ಫೋಟೋಸು, ಯಾವ ರೀತಿಯ ದೃಶ್ಯಗಳು, ಯಾವ ರೀತಿಯ ಪಿಕ್ಚರ್ಗಳು, ಇದನ್ನು ಅವರೇ ಇವತ್ತು ತಿಳಿ ಹೇಳಬೇಕಾಗ್ತದೆ. ನಮಗಂತೂ ಗೊತ್ತಿಲ್ಲ. ಇವತ್ತು ಮತದಾರರಿಗೆ ಹೇಳಬೇಕು. ಅವರು ವೇದವ್ಯಾಸ್ ಕಾಮತ್ರವರು ಯಾತಕ್ಕಾಗಿ ಈ ಒಂದು ತಡೆಯಾಜ್ಞೆ ತಂದಿದ್ದಾರೆ ನ್ಯಾಯಾಲಯದಿಂದ ಅಂತ ಹೇಳುವಂಥದ್ದನ್ನು ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಎಲ್ಲ ಮತದಾರರಿಗೆ ಇದರ ಬಗ್ಗೆ ಉತ್ತರವನ್ನು ತಕ್ಷಣ ನೀಡಬೇಕು. ನಮ್ಮ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ಇಲ್ಲದಿದ್ದರೆ ಈ ವಿಚಾರವಾಗಿ ಅವರಿಗೆ ತಿಳಿಸಬೇಕಾಗ್ತದೆ ಎನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೆ. ಕೆಐಎಡಿಬಿ ಭೂ ಸ್ವಾಧೀನದ ನಕಲು ಓಲೆನು ಕಾಂಗ್ರೆಸ್ ಸೃಷ್ಟಿ ಮಲ್ತದನೆಂದು ಉಮಾನಾಥ ಕೋಟ್ಯಾನ್ ಆರೋಪ ಮಲ್ತಿದರು. ಓಟದ ಪೊರ್ತುಡು 6 ಮಲ್ತದಿನ ತಪ್ಪುಲೇನು ದೆಂಗಾಯರೆ 6 ಓಲಿಜ್ಜಂದಿನ ಕಸರತ್ತು ಮಲ್ತದುಲ್ಲೆಂದು ಮುಲ್ಕಿ ಮೂಡಬಿದ್ರೆ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಮಿಥುನ್ ರೈ ದೂರ್ದೇರು 6 ಸುದ್ದಿಗೋಟುಡು ಪಾತಿರ್ದರು. ಮುಲ್ಕಿ ಮೂಡಬಿದ್ರೆ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಮಿಥುನ್ ರೈ ಸುದ್ದಿಗುಟ್ಟೊಡು ಪಾತಿರ್ದು ಕೆಐಎಡಿಬಿ ಭೂ ಸ್ವಾಧೀನದ ನಕಲು ಓಲೆನು ಕಾಂಗ್ರೆಸ್ ಸೃಷ್ಟಿ ಮಲ್ತದನೆಂದು ಉಮಾನಾಥ್ ಕೋಟ್ಯಾನ್ ಆರೋಪ ಮಲ್ತಿದರು. ಓಟದ ಪೊರ್ತುಡು 6 ಮಲ್ತದಿನ ತಪ್ಪುಲಿನ್ನು ದಂಗಾಯರೆ 6 ಓಲಿಜ್ಜಂದಿನ ಕಸರತ್ತು ಮಲ್ತೊಂದುಲ್ಲೆರೆಂದು ಪಂಡಿರು. ಜಾಗೆ ಭೂ ಸ್ವಾಧೀನ ಬಗೆಟ್ಟು ಹೋರಾಟ ಸಮಿತಿ ಸುರಿ ಮಲ್ತದಿನೇ 7 ತಿಂಗುಲ್ದ ದುಂಬು ಈ ಪೊರ್ಮಾಟುಡು ತಾನ್ಲೈತೆ ಐತ ಮಾತಾ ಸಂಗತಿ ಏನಡೊಂಡು ಎನ್ನ ಮಿತ್ತು ಮಾನನಷ್ಟ ಕೇಸ್ ಪಾಡ್ವೆಂದು ಮನಾಥ ಕೋಟ್ಯನ್ ಪಂತೆರು ಅಂಡ ತಾನು ಐಕ ಪೋಡಿಜಿ ಕಟೀಲು ದುರ್ಗಾ ಪರಮೇಶ್ವರಿ ಅಪ್ಪೆನ ಪುದರಡು ಸುಳ್ಳು ಪಂಪು ನಕಲು ಹಕ್ಕುಲು ನಕಲು ಓಲೆ ಸೃಷ್ಟಿ ಮಲ್ತದೆರು ಎನ್ನಡ ಅಕ್ಲೆನ ಅಸಲಿ ದಾಖಲೆ ಬೋಡಾಯ್ನ ಉಂಡು ಮಿಥುನ್ ರೈ ಪಂಡೆರು. ಅಕ್ಲೆನ ಪುದರಿಜ್ಜಂದಿನ ಆಸ್ತಿಲಿನ ಗೊತ್ತು ಮಲ್ಪೆ ಅರೆನ ಗುರುಕ್ಲೆನ ಋಣ ತೀರ್ಪೆರೆ ಇತ್ತೆ 6 ಕೆಲಸ ಮಲ್ತೊಂದುಲ್ಲೆರು. ಬಳ್ಕುಂಜೆಡು 6 ದೈವ ದೇವರಿನ ಎದುರು ಬತ್ತದು ಪ್ರಮಾಣ ಮಲ್ಪಡು ತಾನು ಐಕ ಸತ ಉತ್ತರ ಕೊರಿಯರ ತಯಾರುಲ್ಲೆಂದು ಮಿಥುನ್ ರೈ ಪಂಡೆರು. ಭೂ ಸ್ವಾಧೀನದ ನಕಲಿ ಪತ್ರ ಕಾಂಗ್ರೆಸ್ ಸೃಷ್ಟಿ. ಕೃಷಿಕರ ಅನುಕಂಪ ಗಟ್ಟಿಸಲು ನಕಲಿ ಪತ್ರ ಸೃಷ್ಟಿ ಉಮಾನಾಥ್ ಕೋಟ್ಯಾನ್. ಕಾಂಗ್ರೆಸ್ನಿಂದ ನಕಲಿ ಪತ್ರ ಸೃಷ್ಟಿ ಉಮಾನಾಥ್ ಕೋಟ್ಯಾನ್ ತಿರುಗೇಟು. ಇದು ಇವತ್ತು ಎಲ್ಲ ಪತ್ರಿಕಾ ಮಾಧ್ಯಮದಲ್ಲಿ ಬಂದಂತಹ ವರದಿ. ಇದು ನನ್ನ ವರದಿ ಅಲ್ಲ. ಉಮಾನಾಥ್ ಕೋಟ್ಯಾನ್ ರವರು ನಿನ್ನೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಪತ್ರಿಕಾ ಮಾಧ್ಯಮಕ್ಕೆ ಕೊಟ್ಟಂತಹ ವರದಿ. ಇವತ್ತು ಯಾಕೆ ಅವರು ಇಂಥ ನಕಲಿ ಪತ್ರಗಳನ್ನು ದಾಖಲೆಗಳನ್ನು ಕೊಡ್ತಾ ಇದ್ದಾರೆ? 3 ವರ್ಷದ ಹಿಂದೆ ಇವರಿಗೆ ಕೊಡ್ಲಿಕ್ಕೆ ಆಗ್ಲಿಲ್ವ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಹೋರಾಟ ಸಮಿತಿಯವರು ಹೋರಾಟವನ್ನು ಆರಂಭ ಮಾಡಿದೆ 8-9 ತಿಂಗಳ ಮುಂಚೆ. ಇವರು ಕೆಐಡಿಬಿಗೆ ಪತ್ರವನ್ನು ಬರೆದದ್ದು 2020ರಲ್ಲಿ. ಸರ್ವೆ ಆರಂಭವಾದದ್ದು 8-9 ತಿಂಗಳ ಮುಂಚೆ. ಅಲ್ಲಿ ಹೋರಾಟದಲ್ಲಿ ಭಾಗಿಯಾದದ್ದು ನಾನು. ಅವರು ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗ್ತಾರೆ, ಹೇಳ್ತಾರೆ ನನ್ನ ಮೇಲೆ ಕೇಸನ್ನು ಫೈಲ್ ಮಾಡ್ತಾರಂತ, ಮಾನನಷ್ಟ ಕೇಸನ್ನು ಫೈಲ್ ಮಾಡ್ತಾರಂತ. ನಾನು ಪತ್ರಿಕಾ ಮಾಧ್ಯಮದ ಮಿತ್ರರ ಮುಂದೆ ನಾನು ಇವತ್ತು ಈ ಪತ್ರಿಕಾ ಗೋಷ್ಠಿಯಲ್ಲಿ ಹೇಳ್ತೀನಿ, ಉಮಾನಾಥ್ ಕೋಟ್ಯಾನ್ ರವರೇ, ದಯವಿಟ್ಟು ನನ್ನ ಮೇಲೆ ಮಾನನಷ್ಟ ಕೇಸನ್ನು ಹಾಕಿ, ದಯವಿಟ್ಟು ನನ್ನ ಮೇಲೆ ಮಾನನಷ್ಟ ಕೇಸನ್ನು ಹಾಕಿ. ತಪ್ಪು ಮಾಡಿದವರು ನೀರು ಕುಡಿಲೇಬೇಕು. ಕಟೀಲ್ ತಾಯಿಯ ಹೆಸರಿನಲ್ಲಿ ಸುಳ್ಳು ಹೇಳಿದವರಿಗೆ ಶಿಕ್ಷೆ ಆಗಲೇಬೇಕು. ಇವರು ಶಾಸಕರಾಗಲಿಕ್ಕೆ ಕೂಡ ಅರ್ಹರಲ್ಲ. ಇವರೊಬ್ಬ ಹಿಂದೂ ಆಗಲಿಕ್ಕೆ ಕೂಡ ಒಬ್ಬ ಅರ್ಹರಲ್ಲ. ದೇವರ ಹೆಸರಿನಲ್ಲಿ ಪ್ರಮಾಣವನ್ನು ಮಾಡಿ ಸುಳ್ಳನ್ನು ಹೇಳುವಂತ ಶಾಸಕರು ಯಾರಾದ್ರೂ ಇದ್ರೆ ಅದು ಉಮಾನಾಥ್ ಕೋಟ್ಯಾನ್ ರವರು. ನಕಲಿ ಪತ್ರವನ್ನು ಸೃಷ್ಟಿ ಮಾಡಿದಂತ ಮಾತನ್ನು ಹೇಳ್ತಾರೆ. ನನ್ನ ಹತ್ರ ಬೇಕಾದಷ್ಟು ಅಸಲಿ ದಾಖಲಾತಿಗಳು, ಬೇಕಾದಷ್ಟು ಬೇರೆ ಬೇರೆ ವಿಚಾರಗಳಲ್ಲಿ ಅಸಲಿ ದಾಖಲಾತಿಗಳಿವೆ. ಆದ್ರೆ ನಾನು ರಾಜಕೀಯವನ್ನು ನೇರವಾಗಿ ಮಾಡುವ ಕೆಡಿಬಿಯ ಉಮಾನಾಥ್ ಕೋಟ್ಯಾನ್ ರವರು ಕೊಟ್ಟಂತ ಲೆಟರಿನ ಸರ್ಟಿಫೈಡ್ ಕಾಪಿಯನ್ನು ನಾನು ಇವತ್ತು ನಿಮ್ಗೆ ಕೊಡ್ತಾ ಇದ್ದೀನಿ. ಇದು ಸರ್ಟಿಫೈಡ್ ಕಾಪಿ ಉಮಾನಾಥ್ ಕೋಟ್ಯಾನ್ ರವರದ್ದು. ಜಗದೀಶ್ ಶೆಟ್ಟರಿಗೆ ಬರೆದಂತಹ ಸರ್ಟಿಫೈಡ್ ಕಾಪಿ 2020ರ ಇಸವಿಯಲ್ಲಿ. ಅದೇ ರೀತಿಯಲ್ಲಿ ಬಜ್ಪೆಯಲ್ಲಿ ಕೂಡ 100 ಎಕರೆ ಎಕ್ವೈರ್ ಮಾಡಲಿಕ್ಕೆ, ಕೆಡಿಬಿಯಲ್ಲಿ ಎಕ್ವೈರ್ ಮಾಡಲಿಕ್ಕೆ ಅವರು ಜಗದೀಶ್ ಶೆಟ್ಟರಿಗೆ, ಅಂದಿನ ಕೈಗಾರಿಕಾ ಸಚಿವರಿಗೆ ಪತ್ರವನ್ನು ಬರೆದಂತಹ ಸರ್ಟಿಫೈಡ್ ಕಾಪಿ ಲೆಟರ್ಸ್ ಗಳನ್ನು ನಾನು ಕೊಡ್ತಿದ್ದೇನೆ. ಈ ಶಾಸಕರು ಬಲ್ಕುಂಜೆ ಗ್ರಾಮಸ್ಥರನ್ನು, ಹೋರಾಟ ಸಮಿತಿಯವರನ್ನು ತಪ್ಪು ಹಾದಿಗೆ ತೆಗೆದುಕೊಂಡು ಹೋಗುವಂತ ಕೆಲಸಕಾರನ್ನು ಮಾಡಿದಂತಹ ಶಾಸಕರು. ಒಂದ್ ಕಡೆಯಲ್ಲಿ ಭೂಮಿ ಕೊಡುವವರ ವಿರುದ್ಧ ಕೂಡ ಇವತ್ತು ಮಾತನಾಡ್ತಾ ಇದ್ದಾರೆ, ಇನ್ನೊಂದು ಕಡೆಯಲ್ಲಿ
ಹೋರಾಟ ಸಮಿತಿಯವರ ಪರವಾಗಿಯೂ ಕೂಡ ಮಾತನಾಡ್ತಿದ್ದಾರೆ. ಈ ಶಾಸಕರು ಎಲುಬಿಲ್ಲದ ನಾಲಿಗೆ ಇರುವಂತಹ ಶಾಸಕರು ಯಾರಿದ್ರಿದ್ದೆ ಅದು ಮಿಥುನ್ ರೈ ಅಲ್ಲ, ಉಮನಾಥ್ ಕೋಟ್ಯಾನ್ರವರು. ಅವರು ನನ್ನ ಮೇಲೆ ಕ್ರಿಮಿನಲ್ ಕೇಸನ್ನು ಹಾಕಬೇಕು. ನಾನು ಇನ್ನೂ ದಾಖಲೆಗಳನ್ನು ಸಾಬೀತುಪಡಿಸ್ತೀನಿ. ನಾನು ಬಹಳಷ್ಟು ದಾಖಲೆಗಳು ನಮ್ಮಲ್ಲಿವೆ. ಬಹಳಷ್ಟು ಜಾಗೆಯಲ್ಲಿ ಬೇನಾಮಿ ಆಸ್ತಿಗಳನ್ನು ಮಾಡಿದ್ದಾರೆ. ಅಲ್ಲಿ ಬಹಳಷ್ಟು ಅಗ್ರಿಮೆಂಟ್ಗಳಾಗಿವೆ. ಬಹುಶಃ ಇದೆಲ್ಲ ಆದದ್ದು ಅವರ ಗುರುಗಳ ಋಣವನ್ನು ಸಲ್ಲಿಸಲಿಕ್ಕೆ. ಕೃಷ್ಣ ಪಲೆಮಾಡ್ ಅವರ 80 ಎಕರೆ ಜಾಗೆ ಈ KIDB ಎಕ್ವೈರಿಂಗಿನ ಪರಿಸರದಲ್ಲಿದೆ. 80 ಎಕರೆ ಜಾಗೆ, ಅದರ ಡಾಕ್ಯುಮೆಂಟ್ ಅನ್ನು ಕೂಡ ತಮಗೆ ಕೊಡ್ತೀನಿ. ನಾನು ಮುಂಬರುವ ದಿವಸಗಳಿಗೆ ಹಂತವಾಗಿ ಕೊಡ್ತೀನಿ. ಬಹುಶಃ ಈ ಎಕ್ವೈರಿಂಗ್ ಯಾವುದೇ ಊರು ಅಭಿವೃದ್ಧಿ ಮಾಡಲಿಕ್ಕೆಲ್ಲ, ಅವರ ಸ್ವಂತ ಬೊಕ್ಕಸನ್ನು ಅಭಿವೃದ್ಧಿ ಮಾಡಲಿಕ್ಕೆ. ದುಡ್ಡಿನಲ್ಲಿ ಇವತ್ತು ಅವರ ಪಕ್ಷವನ್ನು ಬಲಪಡಿಸುವಂತ ಕೆಲಸ ಕಾರ್ಯವನ್ನು ಮಾಡ್ತಿದ್ದಾರೆ. ಮಲ್ಕುಂಜ ಕೃಷಿಕರ ಆಶೀರ್ವಾದ ನನ್ನ ಪರವಾಗಿದೆ. ಅದರಿಂದ ಅವರು ಏನ್ ಪತ್ರಿಕಾಗೋಷ್ಠಿ ಮಾಡ್ತಾರೆ ಅದಕ್ಕೆ ತಿರುಗೇಟು ಕೊಡುವಂತ ಕೆಲಸ ಕಾರ್ಯ ನಾನು ಮಾಡ್ತಿದ್ದೇನೆ. ಖಂಡಿತವಾಗಿಯೂ ಕೂಡ ಈ ಚುನಾವಣೆ ಧರ್ಮ ಹಾಗೂ ಅಧರ್ಮದ ನಡುವಿನಲ್ಲಿ ನಡೆಯುವಂತ ಚುನಾವಣೆ. ಜನರು ಕೂಡ ಮೇ 10ನೇ ತಾರೀಕಿಗೆ ಇದರ ಸರಿಯಾದ ಉತ್ತರ ಕೊಡ್ತಾರೆ. ಬಲ್ಕುಂಜೆಯ ಪ್ರಜ್ಞಾವಂತ ಕೃಷಿಕರು, ಪ್ರಗತಿಪರ ಕೃಷಿಕರು ಕೂಡ ಉಮನಾಥ್ ಕೋಟ್ಯಾನ್ರವರಿಗೆ ಸರಿಯಾದ ಉತ್ತರವನ್ನು ಕೊಡ್ತಾರೆ. ಕವತಾರಿನ ಆಲನೆ ಉಂಟು, ಕಾಂತಬಾರ ಬುಧಬಾರ ಪವಿತ್ರವಾದಂತ ಕ್ಷೇತ್ರ ಉಂಟು. ನಾನು ಈ ದಾಖಲೆಯನ್ನು ಇಟ್ಕೊಂಡು ಬರ್ತೀನಿ. ಉಮನಾಥ್ ಕೋಟ್ಯಾನ್ರವರು ಬಲ್ಕುಂಜೆಯಲ್ಲಿ ಬಂದು ಹೇಳಿ, ಇದು ನನ್ನ ಲೆಟರ್ ಅಲ್ಲ, ನಾನು ದಸ್ಕತ್ ಮಾಡಿದಲ್ಲ, ಇದು ಕೂಡ ನಕಲಿ ಎಂಬ ಮಾತನ್ನು ಉಮನಾಥ್ ಕೋಟ್ಯಾನ್ರವರು ಹೇಳಿ, ನಾನು ಅದಕ್ಕೂ ಕೂಡ ಉತ್ತರವನ್ನು ಕೊಡ್ತೀನಿ. ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಬಿಸು ಸಂಕ್ರಾಂತಿಗೂ ಕೊಡಿಯೇರ್ತು ನಡತಿನ ವರ್ಷಾದಿ ಜಾತ್ರೆ ಶನಿವಾರ ಪುಲ್ಯಕಾಂಡೆ ಆಕೇರಿಯಾಂಡ್. ಶುಕ್ರವಾರ ಆರಾಟ ಉಚ್ಚೆಯೊಡು ದೇವೇರ್ನ ಎಕ್ಕಾರ್ ಸವಾರಿ ಕೊಡಮಂದಾಯ ದೈವದ ಭೇಟಿ ಭಕ್ತರಿಡಿದು ತೂಟೆದಾರ ಸೇವೆ ನಡೆತಂಡು. ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಡು ಬಿಸು ಸಂಕ್ರಾಂತಿಗೂ ಕೊಡಿಯೇರ್ದು ನಡತಿನ ವರ್ಷಾದಿ ಜಾತ್ರೆ ಶನಿವಾರ ಪುಲ್ಯಕಾಂಡೆ ಅಕ್ಕೇರಿಯಾಂಡ್. ಗುರುವಾರ ತೇರ್ದ ಉಚ್ಚೆಯ ಶ್ರೀ ದುರ್ಗಾ ಪರಮೇಶ್ವರಿ ದೇವಿನ ಶಯನ ಆದ ಶುಕ್ರವಾರ ಆರಾಟ ದೇವಿನ ಜಳಕದ ಉಚ್ಚೆಯ ಅಟ್ಟಣೆ ಆದಿತ್ತಂಡು. ಕಾಂಡೆ ಕವಾಟ ಉದಿಪನ ಆದ ಶ್ರೀದೇವಿಗೂ ಭಕ್ತರು ಅರ್ಪಣೆ ಮಲ್ತಿನ ಮಲ್ಲಿಗೆದ ರಾಶಿನು ಭಕ್ತರಿಗೂ ಶ್ರೀದೇವಿನ ಪ್ರಸಾದ ರೂಪಡು ಪಟ್ಟಿಯರು. ಆರಾಟದಲ್ಲಿ ಕೊಡು ದೇವಿನ ಬಲಿ ಮೂರ್ತಿದ ಮೆರವಣಿಗೆ ಬಂಗಾರದ ಪಲ್ಲಂಕಿಡಿ ಎಕ್ಕಾರಿಗೂ ಸಾಗದು ಬನ್ನಗ ಕಟ್ಟೆ ಪೂಜೆ ಕರಿತೊಂದು ಕಟೀಲಿಗೆ ಬತ್ತಂಡು. ಕಟೀಲಡು ಕೊಡಮಂದಾಯ ದೈವ ಬೊಕ್ಕ ಶ್ರೀ ದುರ್ಗಾ ಪರಮೇಶ್ವರಿ ದೇವಿನ ಭೇಟಿ ರಥೋತ್ಸವ ಬೊಕ್ಕ ಭಕ್ತರಿಡಿದು ವಿಶೇಷವಾಯಿನ ತೂಟೆದಾರ ಸೇವೆ ನಡಪಾದ ಜಾತ್ರೆದ ಕೊಡಿಜಾಯರು. ಅತ್ತೂರು ಕೊಡೆತ್ತೂರು ಗ್ರಾಮದ ಭಕ್ತರು ಸುತ್ತಮುತ್ತ ಗ್ರಾಮಲಿನ ಬೊಕ್ಕ ಪರವೂರ ಭಕ್ತರು ಆರಾಟವು ಚೇಡು ಪಾಲ್ದಿತ್ತೊಂಡಿರು.
ಬರವು ಕಲ್ಪನಾ ವೃತ್ತಿ ಜೀವದೆತ್ತೊನ್ನ ಕೇಸಿಗೆ ಸಂಬಂಧ ಬಸ್ ಕಂಡಕ್ಟರ್ ವರಿಯನ್ನು ಕಾಸರಗೋಡು ಜಿಲ್ಲೆ ಬೇಡಡ್ಕ ಪೊಲೀಸ್ ಸ್ಟೇಷನ್ದ ಪೊಲೀಸರು ಪತ್ತಿದರು. ಪೊಲೀಸರು ಪತ್ತಿನ ಆರೋಪಿ ಕುತ್ತಿಕೋಲ್ದ 30 ವರ್ಷ ಪ್ರಾಯದ ಉಮೇಶ್ ಕುಮಾರ್ ಅದುಲ್ಲೆ. ಕಾಲೇಜ್ ಬರವು ಕಲ್ಪನಾ ವೃತ್ತಿ ಜೀವದೆತ್ತೊನ್ನ ಕೇಸಿಗೆ ಸಂಬಂಧ ಬಸ್ ಕಂಡಕ್ಟರ್ ವರಿಯನ್ನು ಕಾಸರಗೋಡು ಜಿಲ್ಲೆ ಬೇಡಡ್ಕ ಪೊಲೀಸ್ ಸ್ಟೇಷನ್ದ ಪೊಲೀಸರು ಪತ್ತಿದರು. ಪೊಲೀಸರು ಪತ್ತಿನ ಆರೋಪಿ ಕುತ್ತಿಕೋಲ್ದ 30 ವರ್ಷ ಪ್ರಾಯದ ಉಮೇಶ್ ಕುಮಾರ್ ಅದುಲ್ಲೆ. ಬಂದಡ್ಕ ಸರ್ಕಾರಿ ಹೈಯರ್ ಸೆಕೆಂಡರಿ ಶಾಲೆದ +2 ಕಲ್ಪನಾ ಮಾಲಕುಂಡುದ 17 ವರ್ಷದ ಶರಣ್ಯ ಜೀವದೆತ್ತೊನ್ನೆಕ್ ಸಂಬಂಧಪಟ್ಟದು ಆಯನು ಬಂಧನ ಮಲ್ತಿದರು. ಮಾರ್ಚ್ 20 ಬೈಯಗು ಶರಣ್ಯ ಇಲ್ಲಲ್ದ ಕೋಣೆಡು ಕಂಟಿಲಿಗು ಬಲ್ಲು ಪಾಡೊಂದು ತೀರ್ನ ಸ್ಥಿತಿಟ್ಟು ತೋಜಿದಿತ್ತಲು ಆಲು ಬರೆದ ದಿತ್ತಿನ ಓಲೆ ಕೋಣೆಡು ತಿಕ್ಕದುಂಡು. ಜೀವದೆತ್ತನ್ನು ಬಗೆಟಿಲ್ಲದಕ್ಲು ಸಂಶಯ ತೋಜಾದಿತ್ತರು. ಪರಿಹಾರಂ ವೈದ್ಯಕೀಯ ಕಾಲೇಜ್ ಆಸ್ಪತ್ರೆಡು ಮರಣೋತ್ತರ ಪರೀಕ್ಷೆ ನಡಪಾದಿತ್ತನು. ಪೊಲೀಸರು ಮಾಹಿತಿ ಒಟ್ಟು ಮಲ್ತದ್ದು ತನಿಖೆ ನಡಪಾದಿತ್ತರು. ಸೈಬರ್ ಸೆಲ್ ಸಾಯುಡು ತನಿಖೆ ನಡಪಾಯಿನ ಪೊಲೀಸರು ಶರಣ್ಯ ಜೀವದೆತ್ತನರೆ ಉಮೇದ್ ಕೊರ್ನ ಉಮೇಶ್ ಕುಮಾರನು ಬಂಧನ ಮಲ್ತಿದರು. ಕುಡ್ಲಾ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಓಟದ ಕಾರ್ಯಾಲಯ ಕುಡ್ಲಾ ಕುಡಿಯಲ್ಬೈಲ್ ಭಗವತಿ ಕ್ಷೇತ್ರ ಮಾರ್ಗದ ಅಟಲ್ ಸೇವಾ ಕೇಂದ್ರಡು ಶುಕ್ರವಾರ ಉದಿಪನಾಡು. ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ದುಂಬುದ ಎಂಪಿ ನರೇಂದ್ರ ಓಟದ ಆಫೀಸ್ ಉದಿಪನ ಮಲ್ತೆರು. ಕುಡ್ಲಾ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಓಟದ ಕಾರ್ಯಾಲಯ ಉದಿಪನ ಕಾರ್ಯಕ್ರಮ ಕುಡ್ಲಾ ಕುಡಿಯಲ್ಬೈಲ್ ಭಗವತಿ ಕ್ಷೇತ್ರ ಮಾರ್ಗದ ಅಟಲ್ ಸೇವಾ ಕೇಂದ್ರಡು ಶುಕ್ರವಾರ ನಡೆತಂಡು. ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ದುಂಬುದ ಎಂಪಿ ನರೇಂದ್ರ ಓಟದ ಆಫೀಸ್ ಉದಿಪನ ಮಲ್ತೆರು. ಓಟು ಗುಂತನ ವೇದವ್ಯಾಸ್ ಕಾಮತ್ ಪಾತಿರ್ದು ಈ ಸರ್ತಿಲ ಎಂಕುಲು ದಿಂಜ ಓಟು ದೆತ್ತದು ಗೆಂದುನ ನಿಘಂಟು. 2ನೇ ಸರ್ತಿ ಅವಕಾಶ ಮಲ್ತುಕುರ್ನ ಬಿಜೆಪಿ ರಾಷ್ಟ್ರೀಯ ಗುರುಕಾರ್ಯರು ಜೆಬಿ ನಡ್ಡಾ, ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಪಕ್ಷದ ರಾಜ್ಯ ಗುರುಕಾರ್ಯರು ನಳಿನ್ ಕುಮಾರ್ ಕಟೀಲ್ ಮೆಚ್ಚುಗೆ ತಿರುಪಾವೆ. ಕಾರ್ಯಕರ್ತರು ಇಲ್ಲಡೆ ಪೋದು ಓಟಕ್ಕೆ ನೊಂದುಲ್ಲೆರು. ಈ ಸರ್ತಿಲ ಗೆಂದುನ ಖಂಡಿತ ಅಂತ ಪಂಡೇರು. ಸರಿಸುಮಾರು ಎಲ್ಲ ಬೂತ್ಗಳಲ್ಲಿ 244 ಬೂತ್ಗಳಲ್ಲಿ ಎಲ್ಲಾ ಕಡೆಗಳಲ್ಲಿ ನಮ್ಮ ಕಾರ್ಯಕರ್ತರು ಮತಯಾಚನೆ ಮಾಡ್ತಾರೆ. ಮನೆ ಮನೆಗಳಿಗೆ ಹೋದಾಗ ಬಹಳ ಅಭೂತಪೂರ್ವವಾದಂತಹ ಬೆಂಬಲಗಳು ಮತ್ತು ಎಲ್ಲೋ ಒಂದು ಕಡೆಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಮಂಗಳೂರು ನಗರ ದಕ್ಷಿಣದಲ್ಲಿ ಪುನರಪಿ ಶಾಸಕನಾಗಿ ವೇದವ್ಯಾಸ್ ಕಾಮತ್ ಬರಬೇಕು ಅಂತ ಹೇಳುವ ಭಾವನೆಗಳು ಪೂರ್ಣ ಪ್ರಮಾಣದಲ್ಲಿ ವ್ಯಕ್ತ ಆಗ್ತಾ ಇದೆ. ಹಾಗಾಗಿ ಬಹಳ ಅಭೂತಪೂರ್ವವಾದಂಥ ಒಳ್ಳೆಯ ರೀತಿಯ ಒಂದು ವಾತಾವರಣಗಳು ಮಂಗಳೂರು ನಗರ ದಕ್ಷಿಣ ಮತ್ತು ನಮ್ಮ ಜಿಲ್ಲೆಯಲ್ಲಿದೆ ಅಂತ ಹೇಳಿ ಬಹಳ ಸಂತೋಷ ಆಗ್ತಾ ಇದೆ. ಯಾವುದೇ ಸಂದರ್ಭದಲ್ಲಿ ಮಂಗಳೂರಿನ ಜನತೆ ನನ್ನ ಹತ್ರ ಬಂದವರ ಕಷ್ಟವನ್ನು ತೋರಿಸಿಕೊಂಡಾಗ ಪ್ರಾಮಾಣಿಕವಾದಂಥ ಪ್ರಯತ್ನಗಳನ್ನು ಮಾಡ್ತಾ ಅದನ್ನು ಸರಿಪಡಿಸುವಂಥ ಪ್ರಯತ್ನಗಳನ್ನು ಮಾಡಿದ್ದೀವಿ. ಹಾಗಾಗಿ ಇವತ್ತು ಈ ಅವಕಾಶಗಳಲ್ಲಿ ಬಹಳ ದೊಡ್ಡ ರೀತಿಯ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದೇವೆ. ರಸ್ತೆ, ಚರಂಡಿ ಯಾವೆಲ್ಲ ಕಾಮಗಾರಿಗಳಾಗಿದೆ ಅಂತ ಹೇಳಿದ್ರೆ ಎಲ್ಲವನ್ನ ಜೋಡಿಸಿಕೊಳ್ಳುವಂಥ ಕೆಲಸ ಕಾರ್ಯ ಮಾಡಿದ್ದೇವೆ. ಇವತ್ತು ಹಲವು ವರ್ಷಗಳಿಂದಿರುವಂಥ ಬೇಡಿಕೆ ಮಹಾಕಾಳಿ ಪಡುಪುವಿಂದ ಕೇರಳಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಅದಕ್ಕೆ 50 ಕೋಟಿ ರೂಪಾಯಿ ರೈಲ್ವೆ ಅಂಡರ್ಪಾಸ್ ಒಂದಿಗೆ 40 ಫೀಟ್ ರಸ್ತೆ ಅಗಲೀಕರಣದ ರಸ್ತೆಗಳಿರ್ಬೋದು. ಅದು ಮಾತ್ರವಲ್ಲ, ಎಲ್ಲೋ ಒಂದು ಕಡೆ ಮಂಗಳೂರಿನ ಜನತೆ ಕುಡಿಯುವ ನೀರಿಗಾಗಿ ಪಡುವಂಥ ತೊಂದರೆಗಾಗಿ ಯಡಿಯೂರಪ್ಪರು ಮುಖ್ಯಮಂತ್ರಿ ಆಗಿದ್ದಾಗ 792 ಕೋಟಿ ಕರ್ನಾಟಕದ ಇತಿಹಾಸದಲ್ಲಿ ಸ್ವತಂತ್ರದ ನಂತರ ಇಷ್ಟೊಂದು ದೊಡ್ಡ ಮೊತ್ತ ಮಹಾನಗರ ಪಾಲಿಕೆಗೆ ಪ್ರಪ್ರಥಮ ಬಾರಿ ಬಂದಿದೆ. ಆ 792 ಕೋಟಿಯಲ್ಲಿ ಇಡೀ ಮಂಗಳೂರಿನ ನೀರಿನ ಪೈಪ್ಲೈನ್ ಬದಲು ಮಾಡ್ತಾ ಸರಿಸುಮಾರು 42 ಹೊಸ ಟ್ಯಾಂಕ್ಗಳನ್ನು ನಿರ್ಮಾಣ ಮಾಡಲಿಕ್ಕೆ ಈ ವ್ಯವಸ್ಥೆಗಳು ನಾವು ಅನುಷ್ಠಾನ ಮಾಡಲಿಕ್ಕಿದ್ದೇವೆ. ಹಾಗಾಗಿ ಡ್ರೈನೇಜಿಗಾಗಿ 300 ಚಿಲ್ಲರೆ ಕೋಟಿಯನ್ನು ತಂದದ್ದು ಮಾತ್ರವಲ್ಲ, ಇದು ಎಲ್ಲವನ್ನು ನಾನು ಮುಂದಿನ ದಿನಗಳಲ್ಲಿ ಇವತ್ತು ನಾವು ವಿಶೇಷವಾಗಿ ಅನುಷ್ಠಾನ ಮಾಡುವಂಥ ಕೆಲಸ ಕಾರ್ಯಗಳು. ಹಾಗಾಗಿ ನಾನು ಎಲ್ಲವನ್ನ ಉಲ್ಲೇಖ ಮಾಡಲಿಕ್ಕೆ ಹೋಗಲ್ಲ. ಮುಂದಿನ ಈಗಾಗಲೇ ಪ್ರಾರಂಭ ಮಾಡಿದಂಥ ಒಂದು ಯೋಜನೆ ನೇತ್ರಾವತಿ ನದಿಯಿಂದ ಹಿಡಿದುಕೊಂಡು ಸುಲ್ತಾನ್ ಬತ್ತೇರಿ ತನಕ 325 ಕೋಟಿ ರೂಪಾಯಿ ವಾಟರ್ ಫ್ರಂಟ್ ಯೋಜನೆ ಮುಂದಿನ 2-3 ವರ್ಷಗಳಲ್ಲಿ ಮಂಗಳೂರಿನ ಚಿತ್ರಣ ಬದಲು ಮಾಡುವಷ್ಟು ಪ್ರವಾಸೋದ್ಯಮಕ್ಕೆ ಒತ್ತು ಕೊಡುವಂತಹ ಕೆಲಸ ಕಾರ್ಯಗಳಾಗುತ್ತೆ. ವೇದವ್ಯಾಸ್ ಕಾಮತ್ ಅವರ ನೇತೃತ್ವದಲ್ಲಿ ಪ್ರತಿಯೊಂದು ಕಾರ್ಯಾಲಯ ಕೂಡ ಬಹಳ ವ್ಯವಸ್ಥಿತವಾಗಿ ಕೆಲಸ ಕಾರ್ಯಗಳು ಮಾಡಿದ ಪರಿಣಾಮದಿಂದ ಇವತ್ತು ಮಂಗಳೂರು ನಗರ ದಕ್ಷಿಣ ಇವತ್ತು ಬೆಂಗಳೂರಿನಷ್ಟೇ ಇವತ್ತು ಪ್ರಸಿದ್ಧಿಯನ್ನು ಪಡೀತಾ ಇದೆ. ಈ ನಿಟ್ಟಿನಲ್ಲಿ ಅವರ ಅಭಿವೃದ್ಧಿಯ ಕಾರ್ಯಗಳು, ಅವರ ಸಂಘಟನೆಯ ಕಾರ್ಯ ಇದನ್ನೆಲ್ಲ ಗಮನಿಸಿದಂಥ ಪಾರ್ಟಿ ವೇದವ್ಯಾಸ್ ಕಾಮತ್ ಅವರಿಗೆ ಮತ್ತೊಮ್ಮೆ ಸ್ಪರ್ಧೆ ಮಾಡಲು ಅವಕಾಶ ಮಾಡಿಕೊಟ್ಟಿದ್ದಾರೆ. ಇವತ್ತಿನ ಎಲ್ಲ ಸ್ಥಿತಿಗತಿಯನ್ನು ಗಮನಿಸಿದಾಗ ನಮಗೆಲ್ಲರಿಗೂ ಆತ್ಮವಿಶ್ವಾಸ ಇದೆ. ಮತ್ತೊಮ್ಮೆ ವೇದವ್ಯಾಸ್ ಕಾಮತ್ ರವರು ಮಂಗಳೂರು ನಗರ ದಕ್ಷಿಣದ ಶಾಸಕರಾಗಿ ಖಂಡಿತವಾಗಿ ಕೂಡ ಆಯ್ಕೆಯಾಗಿ ಬರ್ತಾರೆ ಎನ್ನುವಂತಹ ಆತ್ಮವಿಶ್ವಾಸ ಇದೆ. ಚಿಕ್ಕಮಗಳೂರು ಜಿಲ್ಲೆದ ಶ್ರೀ ಕ್ಷೇತ್ರ ಹೊರನಾಡು ಆದಿಶಕ್ತ್ಯಾತ್ಮಕ ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನಡು ಏಪ್ರಿಲ್ 22-26 ಮುಟ್ಟ ಪೆರಪ ಪ್ರತಿಷ್ಠೆ, ಸ್ವರ್ಣ ಮಹೋತ್ಸವ, ಬ್ರಹ್ಮಕುಂಭಾಭಿಷೇಕ ಬೊಕ್ಕ ರಥೋತ್ಸವ ನಡೆತೊಂದುಂಡು. ಶನಿವಾರ ಪುಲ್ಯಕಾಂಡೆ ಬ್ರಾಹ್ಮಿ ಮುಹೂರ್ತಡು ಶ್ರೀ ಉದ್ಭವ ಗಣಪತಿ ಸ್ವಾಮಿ, ಶ್ರೀ ಜಗನ್ಮಾತೆ, ಶ್ರೀ ನವಗ್ರಹ ದೇವಿರ ಬೊಕ್ಕ ಶ್ರೀ ಆಂಜನೇಯ ಸ್ವಾಮಿಗ್ ಮಹಾ ಅಭಿಷೇಕ ಸುರುವಾಂಡು.
ಚಿಕ್ಕಮಗಳೂರು ಜಿಲ್ಲೆದ ಶ್ರೀ ಕ್ಷೇತ್ರ ಹೊರನಾಡು ಆದಿಶಕ್ತ್ಯಾತ್ಮಕ ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನಡು ಏಪ್ರಿಲ್ 22 ಮುಟ್ಟ ಪೆರಪ ಪ್ರತಿಷ್ಠೆ ಸ್ವರ್ಣ ಮಹೋತ್ಸವ ಬ್ರಹ್ಮಕುಂಭಾಭಿಷೇಕ ಬೊಕ್ಕ ರಥೋತ್ಸವದ ಧಾರ್ಮಿಕ ಕಾರ್ಯಗಳು ನಡೆತೊಂದಿತ್ತದು ಶುಕ್ರವಾರ ಬಯ್ಯಗ ಪೂಜೆ ಕಾಣಿಕೆ ಸಮರ್ಪಣೆಗೆ ಅವಕಾಶ ಮಲ್ತುಕೊಡ್ದಿತ್ತೇರು. ಶ್ರೀ ಆಂಜನೇಯ ಸ್ವಾಮಿ ಸನ್ನಿಧಿರ್ದು ಕ್ಷೇತ್ರದ ತಂತ್ರಿ ಲಾಯ್ನ ಕಳಸದ ವೇದಮೂರ್ತಿ ಉದಯಶಂಕರ್ ಶರ್ಮಾ, ವೇದಮೂರ್ತಿ ಹಂಸಗಾರು ಭಾಸ್ಕರ ಶರ್ಮಾ, ಹರಿಹರಪುರತ ವೇದಮೂರ್ತಿ ಮಾರ್ಕಂಡೇಯ ಭಟ್ಟ, ಬುಕುಡಿ ಬೈಲು ವೇದಮೂರ್ತಿ ವಿಶ್ವನಾಥ್ ಭಟ್ಟ ಬೊಕ್ಕ ಮಾತಾ ಪುರೋಹಿತರನ್ನು ಸನಾತನ ಧರ್ಮ ಸಂಪ್ರದಾಯದಂಚ ದೇವಸ್ಥಾನಕ್ಕೆ ಎದ್ಕೊಂಡಿರು. ಊರು ಪರ ಊರ ಭಕ್ತರು ಈ ಪುರ್ತುಡು ಒಟ್ಟಿಗಿತ್ತರು. ಹೊರನಾಡು ಕ್ಷೇತ್ರದ ಧರ್ಮಕರ್ತರು ಜಿ ಭೀಮೇಶ್ವರ ಜೋಶಿ, ಟ್ರಸ್ಟಿಲಾಯನ ರಾಜಲಕ್ಷ್ಮಿ ಬಿ ಜೋಶಿ, ಜಿ ರಾಮನಾರಾಯಣ ಜೋಯಿಸ್, ಉಷಾ ರಾಮನಾರಾಯಣ್ ಜೋಯಿಸ್, ಜಿ ರಾಜಗೋಪಾಲ ಜೋಶಿ, ಪ್ರತಿಭಾ ಜೋಶಿ, ಡಿಆರ್ ವೆಂಕಟಸುಬ್ಬ ಜೋಶಿ ಪಾಲ್ದಿತ್ತೊಂಡಿರು. ಶನಿವಾರ ಪುಲ್ಯಕಾಂಡೆ ಬ್ರಾಹ್ಮಿ ಮೂರ್ತೋಡು ಶ್ರೀ ಉದ್ಭವ ಗಣಪತಿ ಸ್ವಾಮಿ, ಶ್ರೀ ಜಗನ್ಮಾತೆ, ಶ್ರೀ ನವಗ್ರಹ ದೇವೇರ ಬೊಕ್ಕ ಶ್ರೀ ಆಂಜನೇಯ ಸ್ವಾಮಿಗೂ ಮಹಾಭಿಷೇಕ ಸುರುವಾಂಡ್. ತಂತ್ರಿಲ ಬೊಕ್ಕ ವಿಪ್ರ ಸಮುದಾಯ ಯಾಗಶಾಲೆ ಪೊಗ್ಗುದು ಬೇತೆ ಬೇತೆ ಹೋಮ ಜಪ ಚತುರ್ವೇದ ಪಾರಾಯಣ, ಸುಂದರಕಾಂಡ ಪಾರಾಯಣ, ಶ್ರೀದೇವಿ ಭಾಗವತ ಪಾರಾಯಣ, ಭಗವದ್ಗೀತೆ ಪಾರಾಯಣ ಮಲ್ತದು ಕೋಟಿ ಕುಂಕುಮಾರ್ಚನೆ ಸುರುವಾದ ಕಾಂಡಿಡಿದ ಮಧ್ಯಾಹ್ನ ಮುಟ್ಟ ನಡೆತಂಡು. ಮಂಜೇಶ್ವರ ತಾಲೂಕು ಮಂಗಲ್ಪಾಡಿ ಚೆರುಗೋಳಿದ ಶ್ರೀ ಸದಾಶಿವ ಕಲಾವೃಂದದ ಎದುರುಡು ಏಪ್ರಿಲ್ 24 ಸೋಮವಾರ ಶ್ರೀ ಗೆಜ್ಜಗಿರಿ ಕ್ಷೇತ್ರ ಮಹಾತ್ಮೆ ಆಟ ಅಟ್ಟಣೆ ಮಲ್ತಿದ್ದರು. ಶ್ರೀ ಆದಿ ಧೂಮಾವತಿ ಶ್ರೀ ದೇವಿ ಬೈದಿದಿ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ದೇವಿ ಬೈದಿದಿ ಕೋಟಿ ಚೆನ್ನಯ್ಯ ಮೂಲಸ್ಥಾನ ಗೆಜ್ಜಗಿರಿ ಮೇಳದಕಲು ಗೊಬ್ಬುನ ಈ ಸೇವೆ ಆಟ ರಾತ್ರಿ 7 1 ಗಂಟೆ ರಾತ್ರಿ ಮುಟ್ಟ ನಡಪುಂಡು ಚೆರುಗೋಳಿ ಮಂಗಲ್ಪಾಡಿದ ಯಕ್ಷಾಭಿಮಾನಿಲು ಪ್ರಕಟಣೆಡು ತೆರಿಪಾದರು. ಇಡೆಗು ಇನಿತ ನಮ್ಮ ಕುಡ್ಲ ತುಳುವಾರ್ತೆಲು ಮುಗಿಂಡು ಸೊಳ್ಮೆಲು.